ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊನ್ನಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೆ ಮಾತರೆಲ್ಲ ಮೋಕಿಡ್ ಎತ್ಕೊಂಡೊಂದಿಲ್ಲ ಇನ್ನಿತ ಅಟ್ಟಿಲೆ ಶುರು ಮಲ್ಪುಗ. ಇವತ್ತು ನಾವು ರುಚಿಯಾದ ತೊಂಡೆಕಾಯಿ ಸಾಂಬಾರು ಮಾಡುವ. ಇದಕ್ಕೆ ನಾನು ಕೊತ್ತಂಬರಿ ಬೀಜ ಆಗಲಿ ಅಥವಾ ಜೀರಿಗೆಯನ್ನು ಬಳಸ್ತಾ ಇಲ್ಲ, ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಒಂದು ಪ್ಯಾನ್ಗೆ ನಾನು ಕೆಂಪು ಮೆಣಸನ್ನು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಮೆಣಸನ್ನು ಬಳಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಯಾನಿದ್ದಲೆ ಒಂದು ಪ್ಯಾನ್ಗೆ ಒಂತೆ ಕೆಂಪು ಮುಂಚಿ ಪಾಡೊಂದಿಲ್ಲ ನಿಕ್ಲೆ ಖಾರ ಎತ್ತು ಬೋಡ ಆಯ್ತು ಅನುಸಾರ ನಿಗ್ಲು ಕೆಂಪು ಮುಂಚಿದೆತ್ತೊಂದೆ ಒಂಚೂರು ಎಣ್ಣೆ ಪಾಡ್ದು ಒಂದಿನ ಲೋ ಫ್ಲೇಮ್ಡ್ ಪೊತ್ಪೊಡು. ನಮ್ಮ ಮುಲ್ಪ ಕೊತ್ತಂಬರಿ ಅವಡ ಜೀರಿಗೆ ಪ್ರಪಾಡ ಅಂದರೆ ನಮ್ಮ ಸಾಂಬಾರು ಮಲ್ತೊಂದುಲ್ಲ ಕಡೆ ಮುಟ ಸ್ಕಿಪ್ ಮಲ್ಪಂತೋಲೆ ಮಣ್ಣುಳಿದ ಸಾಂಬಾರು ಇತ್ತೆ ಅವೇ ಪ್ಯಾನ್ಗ್ಯಾನ್ ಎಲ್ಲಿ ಚಮಚಡು ಒಂಜಿ ಚಮಚದಾತು ಮೆಂತ್ಯ ಪಾಡೊಂದಿಲ್ಲ ಬಕ್ಕ ಒಂಜಿ ಅರ್ಧ ಚಮಚದಾತು ಉರ್ದ ಬೇಳೆ ಬಕ್ಕ ಒಂತೆ ಬೇವಿರೆ ಚೂರು ಎಣ್ಣೆ ಪಾಡ್ದು ಒಂದಿನ ಪೊತ್ಪೊಡು. ನಾನು ಅದೇ ಪ್ಯಾನ್ಗೆ ಸಣ್ಣ ಚಮಚದಲ್ಲಿ 1 ಚಮಚ ಆಗುವಷ್ಟು ಮೆಂತ್ಯ, ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ತುಂಬ ರುಚಿ ಆಗ್ತದೆ, ಅಷ್ಟೇ ಘಮ ಘಮ ಅಂತ ಒಂದು ರುಚಿಯಾದ ತೊಂಡೆಕಾಯಿ ಸಾಂಬಾರು. ಇದನ್ನು ನಾವು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಮಸ್ತ್ ಘಮ ಘಮ ಪನ್ಪಿನ ಅಂಚನೆ ರುಚಿಯಾಯಿನ ಮಣ್ಣೊಲಿದ ಸಾಂಬಾರು. ಮುಲ್ಪೆಯನ್ನು ಚೂರೇ ಚೂರು ಹಿಂಗನ್ನು ಪಾಡೊಂದಿಲ್ಲ, ಹಿಂಗನ್ನು ನಿಗಲು ಸ್ಕಿಪ್ ಮಲ್ಪೊಡ್ಚಿ. ಇಲ್ಲಿ ನಾನು ಸ್ವಲ್ಪವೇ ಸ್ವಲ್ಪ ಹಿಂಗನ್ನು ಸೇರಿಸಿದೆ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಿಂಗನ್ನು ನಾವು ಸ್ಕಿಪ್ ಮಾಡೋ ಹಾಗಿಲ್ಲ. ಈಗ ಇದು ಆಯಿತು, ಇದನ್ನು ಅದೇ ಪ್ಲೇಟಿಗೆ ನಾನು ತೆಕ್ಕೊಂಡು ಇಡ್ತೇನೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಜೀರಿಗೆ ಕೊತ್ತಂಬರಿಯನ್ನು ಬಳಸಲೇ ಇಲ್ಲ. ನಿಗಲ್ ತೂವೊಂದಿಪ್ಪಡು ಯಾನ್ ಮುಲ್ಪ ಜೀರಿಗೆ ಅವಡು ಕೊತ್ತಂಬರಿ ಅವಡು ಮುಲ್ಪ ಪಾಡೊಂದು ಇಜ್ಜಿ ಒಂಜಿ ಗಡಿತಾದ ತಾರೆಯನ್ನು ಪೆರೆದಿ ಒಂದೇನು ನಮ್ಮ ಕಡೆವರೆಗೆ ಪಾಡೋಡು. ನೋಡಿ, 1 ಹೋಳು ತೆಂಗಿನ ತುರಿಯನ್ನು ಬಳಸ್ತಿದ್ದೀನಿ, ಅಷ್ಟು ಹಾಕಲೇಬೇಕು. ಮತ್ತು ಈ ಸಾಮಗ್ರಿಗಳನ್ನೆಲ್ಲ ಹಾಕಿ ನಾವು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಒಳ್ಳೆ ಘಮ ಈಗಲೇ ಬರ್ತಾ ಉಂಟು. ಸಾಂಬಾರಂತೂ ಸೂಪರ್ ಆಗ್ತದೆ. ನೆಕ್ಕಿದೆ ಚೂರು ನೀರು ಪಾಡ್ದು ನಮ್ಮ ಒಂದೇನು ಸಣ್ಣ ಕಡೆವಡು ಇಂಚಿಡಿಯಾನ ಒಂಜಿ ಬಿಸಲಿಡು ಒಂತೆ ನೀರು ದೀದಿತ್ತೆ ಕೊದ್ದರೆ ಐಕಿತ್ತೆ ನಮ್ಮ ಒಂಜಿ ತುಂಡು ಬೆಲ್ಲ, ಚೂರು ಪುಳಿ, ಬೊಕೊಂಜಿ ರಡ್ಡು ಟೊಮೆಟೊನ ಮುರಿದು ಪಾಡ್ವೆ, ಬೊಕೊಂತೆ ಉಪ್ಪು ಪಾಡ್ದು ಒಂದೇನು ಬೇಯರೆ ಬಿಡೋಡು. ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ಮೊದಲೇ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ 1 ತುಂಡು ಬೆಲ್ಲ ಮತ್ತು ಹುಳಿ ಸ್ವಲ್ಪವೇ ಸ್ವಲ್ಪ, ಆಮೇಲೆ 2 ಟೊಮೆಟೊ, ಸ್ವಲ್ಪ ಉಪ್ಪು, ಅರಸಿನ ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಒಂತೆ ಮುಲ್ಪ ಮಂಜಲ್ದ ಪೊಡಿಲ ಪಾಡಿಯಾನು ಇಂಚಿಡ್ತುಲೆ ಒಂದು ಊರ್ದ ಮಣೊಲಿ ಒಂದೇ ನಮ್ಮ ಇತ್ತೆ ಮೂರೊನ್ಗ. ನೋಡಿ, ಇದು ಊರಿನ ತೊಂಡೆಕಾಯಿ. ಇದನ್ನು ನಾವೀಗ ಕಟ್ ಮಾಡ್ಕೋಬೇಕು. ನೀವು ಹೀಗೆ ರೌಂಡ್ ಆಗಿ ಬೇಕಾದರೂ ಕಟ್ ಮಾಡ್ಕೋಬೋದು, ಉದ್ದ ಬೇಕಾದರೂ ಕಟ್ ಮಾಡ್ಕೋಬಹುದು. ಇಂಚನಿಗಳು ರೌಂಡ್ ಆದ್ಲ ಮೂರೊನೊಲಿ ಈಜಿಂದ ಉದ್ದಲ್ಲ ಮೂರ್ದು ರೆಡಿ ಮಲ್ತೊನೊಲಿ ಯಾನ್ ಇಂಚ ರೌಂಡ್ ಆದ ಮೂರ್ದು ರೆಡಿ ಮಲ್ತೊಂಡೆ. ನೋಡಿ, ಹೀಗೆ ತೊಂಡೆಕಾಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಾಯಿತು. ಇವಾಗ ನೋಡಿ ಟೊಮೆಟೊ ಬೇಯಲಿಕ್ಕೆ ಇಟ್ಟಿದ್ವಿ, ಅದು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡ ತೊಂಡೆಕಾಯಿನ ಇದಕ್ಕೆ ಸೇರಿಸ್ಕೋಬೇಕು ಮತ್ತು ಇದನ್ನು ಮುಚ್ಚಿ ಬೇಯಿಸ್ಕೋಬೇಕು. ಮುಲ್ಪಯನ್ನು 3 ದಿನ ಮಣ್ಣುಲಿನ ಪಾಡ್ದು ಒಂದೇನು ಮುಚ್ಚಿದು ಬೇಯ್ಪೋಡು. ಟೊಮೆಟೊ ಪೂರ ಬೇಯ್ತಿಗಿನ ನಮ್ಮನೇನು ಪಾಂಡಾಂಡು ಒಂತೆ ಪೊರ್ತು ಹಾಕಿನದಲ್ಲಿ ಮಣ್ಣುಲಿ ಬೇಯ್ದಂಡು. ಇವಾಗ ನೋಡಿ, ತೊಂಡೆಕಾಯಿ ಬೆಂದಿದೆ ಕೂಡ. ಇವಾಗ ನಾವು ರುಬ್ಬಿ ಇಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಕಡೆದೀತಿನ ಮಸಾಲನ ನೆಕ್ ಪಾಡೋನ್ವೆ ಬೊಕ ನಿಗ್ಲೆ ಏತ್ ಹದ ಬೋಡ ಅಂಚನಿಗ್ಲು ನೆಕ್ ನೀರು ಕೂಟು ನೋಡು. ನಿಮಗೆ ಎಷ್ಟು ಹದ ಬೇಕು ಆ ಹದದಲ್ಲಿ ನೀವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ದಪ್ಪ ಬೇಕಿದ್ರೆ ದಪ್ಪ, ತೆಳು ಬೇಕಿದ್ರೆ ತೆಳು. ಮತ್ತು ಇದು ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಸಹ ದಪ್ಪ ಆಗ್ತದೆ. ಈ ಹದದಲ್ಲಿ ನೀವು ನೀರನ್ನು ಸೇರಿಸಿದರೆ ಸಾಕು. ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು. ಈಗ ಇತ್ತದಲ್ಲೇ ಮುಚ್ಚಿದು ಶೋಕು ಕೊದ್ದಿಂಡು ನನ್ನೆಲ್ಲ ಒಂತೆ ಕೊದ್ದಡೆ ಏತ್ ಶೋಕು ಘಮ ಬರೋದುಂಡು ಪಂಡ ಮಸ್ತ್ ಶೋಕು ಬರೋದುಂಡು. ಖಂಡಿತ ನಿಗ್ಲೋರ ಈ ರೆಸಿಪಿನ ಟ್ರೈ ಮಲ್ಪಲೆ. ನೋಡಿ, ಇಷ್ಟು ಹದ ಬಂದಿದೆ ಈಗ ದಪ್ಪ. ನೀವು ಖಂಡಿತ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ಈಗ ನೋಡಿ, ಇದಕ್ಕೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಾದ ನಂತರ ನಾವು ಸಾಸಿವೆಯನ್ನು ಸೇರಿಸ್ಕೋಬೇಕು. 1 ಕೆಂಪು ಮೆಣಸು, ಆಮೇಲೆ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋಬೇಕು. ಇದು ಒಂಜಿ ಪ್ಯಾನ್ಗೆ ಒಂತೆ ಎಣ್ಣೆ, ಉರ್ದಬೇಳೆ ಕಾಯಿಗಿನ ದಾಸೆಮಿ ಬೊಕ ಒಂಜಿ ಕೆಂಪು ಮುಂಚಿ ಕಟ್ ಮಲ್ತು ಪಾಡುಡು. ಒಂತೆ ಬೇವಿರೆ ಪಾಡ್ದು ಒಂಜಿ ಒಗ್ಗರಣೆ ರೆಡಿ ಮಲ್ಪುಡು.
ನಮ್ಮ ಕಜಿಪುಗು ಈ ಒಗ್ಗರಣೆ ಕೊಂಡ ಅವು ಬೊಕ್ಕಲ ಎಕ್ಸ್ಟ್ರಾ ಟೇಸ್ಟ್ ಕೊರ್ಪುಡು. ಈ ಒಗ್ಗರಣೆ ನಮ್ಮ ತೊಂಡೆಕಾಯಿ ಸಾಂಬಾರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ನೋಡಿ. ಇವಾಗ ಇದು ಒಗ್ಗರಣೆ ರೆಡಿ ಆಯಿತು. ನಾವು ಆ ಸಾಂಬಾರಿಗೆ ಇದನ್ನು ಸೇರಿಸ್ಕೋಬೇಕು. ಇತ್ತೆ ಈ ಸಾಂಬಾರಿಗೆ ಈ ಒಗ್ಗರಣೆ ಪಾಡ್ದು ರಪ್ಪ ಮುಚ್ಚಳ ಮುಚ್ಚಿಯ. ನೀವು ಒಗ್ಗರಣೆ ಹಾಕಿದ ತಕ್ಷಣ ಅದರ ಮುಚ್ಚಳವನ್ನು ಮುಚ್ಕೋಬೇಕು ನೋಡಿ. ಇವಾಗ ನಮ್ಮ ತೊಂಡೆಕಾಯಿ ಸಾಂಬಾರು ಎಷ್ಟು ಒಳ್ಳೆಯದಾಗಿ ಬಂದಿದೆ ನೋಡಿ. ನೋಡುವಾಗಲೇ ನಿಮಗೆ ಗೊತ್ತಾಗ್ತಾ ಉಂಟು. ಹಾಗೆ ರುಚಿ ಕೂಡ, ಅದರ ಘಮ ಕೂಡ ತುಂಬ ಒಳ್ಳೆಯದುಂಟು. ರುಚಿ ಲಂಚನೆ ಪರಿಮಳ ಲಂಚನೆ ಭಾರಿ ಶೋಕಾದ ಬೈತಂಡು ಇತ್ತೆ ಯಾನಿಕ್ಲೆ ಸರ್ವ್ ಮಲ್ತದ ಮುಲ್ಪ ತೋಚ್ಪೊಂದುಲೆ. ಇಡ್ಲಿ ದೋಸೆ ನುಪ್ಪುದೊಟ್ಟುಗ್ಲ ಎಡ್ಡೆ ಹಾಕೊಂಡು ಇಡ್ಲಿ ದೋಸೆ ಅನ್ನದ ಜೊತೆಗೂ ಒಳ್ಳೆಯದಾಗ್ತದೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.